ತುಂಬ ಖುಷಿಯಾಗಿದೆ. ನನ್ನ ಊರು ಕರಾವಳಿ ಅನ್ನೋದು ಅದು ನಮ್ಮದು ಅಂತ ಇದೆ. ಆದ್ಯತೆ ಏನು ನೋಡಿ, ನಾನು ಯಾವುದನ್ನು ಬಯಸಿ ಹೇಳಿಕೊಟ್ಟಿದ್ದಲ್ಲ, ಅದು ತಾನಾಗಿ ಬಂದಿರೋದು. ಈಗ ನಾನು ಕೆಲಸ ಮಾಡಬೇಕಷ್ಟೆ. ನನ್ನ ಆದ್ಯತೆ ಒಳ್ಳೆಯ ಕೆಲಸ ಮಾಡಬೇಕು. ಕನಿಷ್ಠ ನಮ್ಮ ಸರ್ಕಾರ ರೂಪಿಸಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು. ಹಾಗೆ ಈ ಭಾಗಕ್ಕೆ ಏನು ಬೇಕು ಬೇಡಗಳನ್ನು ತಿಳ್ಕೊಂಡು ಕೆಲಸ ಮಾಡಬೇಕು. ಈಗ ಜಿಲ್ಲೆಯಲ್ಲಿ 5 ಕೂಡ ಬಿಜೆಪಿ ಶಾಸಕರಿದ್ದಾರೆ. ಸೊ ನಿಮ್ಗೆ ಸವಾಲು ಅಂತ ಅನಿಸೋದಿಲ್ಲ? ಎಲ್ಲ ಸಮನ್ವಯದಿಂದ ಕೆಲಸ ಮಾಡೋದು, ಒಟ್ಟಿಗೆ ಕೆಲಸ ಮಾಡಬೇಕು. ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಇದು ಜನರ ಕೆಲಸ ಅಂದ್ರೆ ಅದು ದೇವ್ರ ಕೆಲಸ. ಅದರಿಂದಾಗಿ ಒಟ್ಟಿಗೆ ಕೆಲಸ ಮಾಡಬೇಕು. ನಾವು ಜನರಿಗೆ ನಾವು ರೀಚ್ ಆಗ್ಬೇಕಲ್ಲ. ಅದರಿಂದಾಗಿ ನನಗೆ ಯಾವುದು ಸವಾಲು ಅಂತ ಅನ್ಸಲ್ಲ. ಜನರನ್ನ ಮೊದಲು ನಾವು ಜನರನ್ನ ಮುಟ್ಟಬೇಕು, ಅವ್ರಿಗೆ ಕೊಡಿಸ್ಬೇಕು, ಯೋಜನೆಯನ್ನು ತಲುಪಿಸ್ಬೇಕು. ಪ್ಲಾಸ್ಟಿಕ್ವಾದ ಆಹಾರ, 1 ಗ್ಲಾಸ್ ಹಾಲನ್ನ ಹಾಕಿ ಕುಡಿಲೇಬೇಕು ಅಂತಿದೆ. ಒಂದು ಮೊಟ್ಟೆಯನ್ನ ತಿನ್ಬೇಕು. ಯಾರು ಮೊಟ್ಟೆ ತಿನ್ಲಿಕ್ಕೆ ಆಗದೆ ಇರ್ತಕ್ಕಂಥವ್ರಿಗೆ ಮೊಳಕೆ ಕಡಿಸಿ ಕಾಳುಗಳನ್ನ ಅವರಿಗೆ ನಾವು ಪೌಷ್ಟಿಕವಾದ ಆಹಾರ ಮತ್ತು ತರಕಾರಿಗಳು ಅವೆಲ್ಲವನ್ನೂ ಕೂಡ ಇಷ್ಟು ಗ್ರಾಮ್ ಹಾಗೆ ಮಿನರಲ್ಸ್, ಅಯನ್ ಮತ್ತು ಕೃಷ್ಣ ದೇವಸ್ಥಾನ. ನಮಸ್ಕಾರ. ಉಡುಪಿ ಬೇಡ ಮೇಡಮ್, ರಾಜ್ಯ ಮಟ್ಟದ್ದು ಹೇಳಿ. ನೀವು ರಾಜ್ಯ ಸಚಿವರು ಹೇಳಿ. ರಾಜ್ಯದ ಇಲ್ಲ, ಮಲೆನಾಡಲ್ಲಿ ಯಾಕೆಂದ್ರೆ 2 ಕಿಲೋಮೀಟರ್ ದೂರದಿಂದ ಬರ್ತಾರೆ. ಅವರುಗಳಿಗೆ ಏನಾಗುತ್ತೆ ಅಂದ್ರೆ 7, 8, 9 ತನಕ ಒಂದ್ ಸ್ವಲ್ಪ ಪರವಾಗಿಲ್ಲ. ಹೆರಿಗೆಗೆ ದಿನ ಹತ್ರ ಆದ್ಮೇಲೆ, ಹೆರಿಗೆ ಆದ ನಂತರ ನಾವು ಅದನ್ನ ಅವ್ರ ಕುಟುಂಬದವ್ರು ಬಂದು ತಗೊಂಡೋಗ್ತಾರೆ. ಬಟ್ ಅದು ಯಾವತ್ತೂ ಕೂಡ ಬಂದು ತಗೊಂಡೋಗಿಲ್ಲ ಅನ್ನೋದು ಸುಳ್ಳು. ಈ ಯೋಜನೆ ಅತ್ಯಂತ ಕರ್ನಾಟಕದಲ್ಲಿ ಈ ಯೋಜನೆ ಅತ್ಯಂತ ಯಶಸ್ವಿ ಯೋಜನೆ ಮೇಡಮ್. ಈಗ ರಾಜ್ಯದಲ್ಲಿ